RSS ಚೀಫ್ ನೋಡಿ ಅವರು ಹೇಳಿದ್ರು ಎಲ್ಲೋ ಸ್ವಲ್ಪ ಏನು ತೇಪೆ ಹಚ್ಚುವಂತ. ಆದರೆ ಕೆಲವರು ಹೇಳ್ತಾರೆ ಅವರು ಹೇಳಿದ್ದು ಸುಮ್ಮನೆ ಹೇಳಿರ್ಬೋದು. ಎಸ್, ಈಗ ಸುಮ್ಮನೆ ಹೇಳಿರುವಂಥ ವಿಚಾರಕ್ಕೆ ಬರುವಾಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಒಂದು RSS ಸಂಸ್ಥೆಯ ಒಳಗಡೆ ಸಂಘದ ಒಳಗಡೆ ಅಲ್ಲಿಯ ಕಾರ್ಯ ಅಥವಾ ಕಾರ್ಯಕ್ರಮ ಅಥವಾ ಎಜೆಂಡಾಗಳನ್ನು ಜಾರಿಗೊಳಿಸುವಂಥ ರೀತಿ ನೀತಿ ಅಥವಾ ಅನುಷ್ಠಾನ ಯಾವ ರೀತಿ? ನೋಡಿ, ಸರಸಂಘ ಚಾಲಕರು ಒಂದು RSSನ ಸಭೆಯಲ್ಲಿ ಮಾಡಿದ ಭಾಷಣ ಅದು. ಏನು ಹೊರಗಡೆ ಬೈಟು ಕೊಟ್ಟದ್ದು ಅಲ್ಲ ಅಥವಾ ಟ್ವಿಟ್ ಮಾಡಿದ್ದು ಅಲ್ಲ. ಸೊ ಅದು ಅಧಿಕೃತ ಒಂದು. ಎರಡನೇದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಸ್ತು ಹೇಗೆ ಇತ್ತು ಅಂದರೆ, ಈಗ ನನಗೆ ಗೊತ್ತಿಲ್ಲ, ನಾನು ಬಿಟ್ಟು 20 ವರ್ಷ ಕಳೆದೋಯ್ತು, 20ಕ್ಕೂ ಹೆಚ್ಚು ವರ್ಷ ಆಯಿತು. ಈಗೂ ಅದು ಹಾಗೆ ಇರ್ಬೋದು, ಇಲ್ಲದೇನೆ ಇರ್ಬೋದು. ಅದನ್ನು ಒಂದು ಸೂಚನೆ ಅಂತ, ಆದೇಶ ಅಂತ ಪಾಲಿಸಿ ಮುಖ್ಯಸ್ಥರು ಕೊಟ್ಟ ಹೇಳಿಕೆಯನ್ನು ಅದನ್ನು ಸೂಚನೆ ಅಂತ ಹೇಳಿ ಬಂದರೆ ಅದನ್ನು ಯಾವ ಸ್ವಯಂ ಸೇವಕನು ಉಲ್ಲಂಘನೆ ಮಾಡಲಿಕ್ಕಿಲ್ಲ. ಓಕೆ 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 ಆಯಿತು. RSSನವರಿಗೆ ಅದು ಆದರೆ RSSನ ಪರಿವಾರ ಮೀಟಿಂಗ್ ಅಂತ ಆಗ್ತದೆ. ಅಲ್ಲಿ ಅವರ ಅಫಿಲಿಯೇಟೆಡ್ ಅಸೋಸಿಯೇಷನ್ ಪರಿವಾರ ಅಂತ ನಾವು ಹೇಳುವಂತ ABVP, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ದುರ್ಗಾ ವಾಹಿನಿ ಅಥವಾ BMS ಈ ರೀತಿ ಸಂಘಟನೆಗಳಿದೆಯಲ್ಲ, ಅವರನ್ನು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಬೈಠಕಗಳು, ರಾಷ್ಟ್ರೀಯ ಮಟ್ಟದ ಬೈಠಕಗಳು ನಿರಂತರವಾಗಿ ಆಗ್ತದೆ. ಅಲ್ಲಿ ಇಂಥದ್ದು ವಿಷಯಗಳನ್ನೆಲ್ಲ ಆಯಾ ಸಂಘಟನೆಗೆ ಸೂಚನೆ ಹೋಗ್ತದೆ. ಅದು ಅವರು ಮಾಡಲೇಬೇಕು. ಅಲ್ಲಿ ಹೇಳಿ ಬಜರಂಗ ದಳದ ಒಬ್ಬ ಪ್ರಮುಖ ಈ ಬೈಠಕ್ನಲ್ಲಿ ಅವನಿಗೇನು ಕೊಟ್ಟಿರ್ತಾರೆ ಟಾಸ್ಕು, ಅದು ಅಲ್ಲಿ ಹೋಗಬೇಕು. ಎರಡನೇದು, ಇವರದ್ದು ಸಂಘದ ಶಾಖೆ ಇದೆಯಲ್ಲ, ಈ ಶಾಖೆಗೆ ಒಂದು ದೇಶದಲ್ಲಿ ಒಂದು ಮಾತನ್ನು ಹೇಳಿದ್ದನ್ನು ಮರು ದಿನ ನಡೆಯುವ ಶಾಖೆಗಳಲ್ಲಿ 5 ನಿಮಿಷಕ್ಕೆಲ್ಲ ಶಾಖೆಗಳಲ್ಲಿ ಅದು ಹೋಗಿರ್ತದೆ, ಹೋಗಬೇಕು. ದಟ್ ಇಸ್ ದ ಸಿಸ್ಟಮ್ ಆಫ್ RSS. ಹಾಗಿರುವಾಗ ಮೋಹನ್ ಭಾಗವತರ ಹೇಳಿಕೆಗಳನ್ನು ನಾವು ಕೇಳಲಿಲ್ಲ, ನನಗೆ ಗೊತ್ತಿಲ್ಲ ಹೇಳಿ ನಾಳೆ CT ರವಿಯೋ ಶರಣ್ ಪಂಪೆಲ್ಲ ಹೇಳಿದರೆ ಅದು ಅಪಹಾಸ್ಯ ಮತ್ತು RSSಗೆ ಮಾಡುವ ಅಪಮಾನ. ಎರಡನೇದು, ನಾನು RSS, ನಾನು ಸಂಘ ಪರಿವಾರದಿಂದ ಬಂದವ ಅಂತೇಳಿ ಪದೇ ಪದೇ ಎದೆ ತಟ್ಟಿ ಹೇಳುವ BJP ನಾಯಕರು, ಬಜರಂಗ ದಳದ ನಾಯಕರು ಈಗ ಮಾತ್ರ ದೇವೋಭವ, ಅದನ್ನು ತಾಯಿಗೆ ಸಮಾನ ಅಂತ ಹೇಳ್ತಾರೆ. ತಾಯಿ ಹೇಳಿದ್ದನ್ನು ಕೇಳಲೇಬೇಕಲ್ಲ. ಸೊ ಇವರು ಇನ್ನು ಮುಂದೆ ಮಾತನಾಡುವಾಗ ಆ ಪ್ರಶ್ನೆ ಉದ್ಭವ ಆಗ್ತದೆ. ಪತ್ರಕರ್ತರು ಆ ಪ್ರಶ್ನೆ ಕೇಳ್ತಾರೆ ಎಲ್ಲೋ ಗೊತ್ತಿಲ್ಲ, ಜನ ಅಂತೂ ಕೇಳ್ತಾರೆ. ಅಲ್ಲ ಮಾರೆ, RSSನ ಮೋಹನ್ ಭಾಗವತರನ್ನೇ ನೀನು ಕೇಳದಿದ್ರೆ ನಿಂದು ಎಂತ RSS ಅಂತ ಕೇಳುವುದಿಲ್ಲ ಜನ. ಇದು ಈಗ ಅವರು ಅದನ್ನು ಪಾಲಿಸಲೇಬೇಕು. ಪಾಲಿಸಲಿಲ್ಲ ಅಂತ ಆದರೆ ಮೋಹನ್ ಭಾಗವತರಂಥ ಸರಸಂಘ ಚಾಲಕರಿಗೆ ಸಂಘ ನಿಯಂತ್ರಣವೇ ತಪ್ಪಿ ಹೋಯಿತು ಅಂತ ಅರ್ಥ. ಯಾಕೆಂದರೆ ಸಂಘಕ್ಕೆ ಕೆಲವು ನಿಯಂತ್ರಣವೇ ಇಲ್ಲ. ಹಿಂದುತ್ವದ ಚಳುವಳಿ ಇವತ್ತು ಅವ RSS ಹೌದಲ್ಲೋ ಗೊತ್ತಿಲ್ಲ, ಬಟ್ ನಾನು ಹಿಂದುತ್ವದ ಚಳುವಳಿ, ನಾನು RSSನ ಸಿದ್ಧಾಂತದ ಹೇಳಿ ಯಾರ್ಯಾರೋ TV ಚಾನಲ್ಗೆ ಬಂದು ಕೂತ್ಕೊಂಡು ಎಲ್ಲೆಲ್ಲಿಯೋ ಚಳುವಳಿಗಳು ಹುಟ್ಟಿ ಹಾಕಿದ್ದಾರೆ. ಅವರಿಗೂ ಶಾಖೆಗೂ ಸಂಬಂಧವೇ ಇಲ್ಲ. ಸೊ ಆ ಲೆವೆಲಲ್ಲಿ ಅದು ನಿಯಂತ್ರಣ ತಪ್ಪಿ ಹೋಗಿದೆ ಅಂದರೆ ಅಪಾಯಕಾರಿ. ಯಾರಿಗೆ? ಸಮಾಜಕ್ಕೆ, ಜೊತೆಗೆ RSSನ ಅಸ್ತಿತ್ವಕ್ಕೆ. ಇದನ್ನು ನಾನು 10 ವರ್ಷದ ಮೊದಲು ನನ್ನ ಮನೆಗೆ RSSನವ್ರು ಬಂದಿದ್ದರು, ವಾಪಸ್ ನೀವು ಬನ್ನಿ ಅಂತ. ನಾನು ಬರೋದಿಲ್ಲ ಹೇಳಿದೆ. ಆಗ ಹೇಳಿದ್ದೇನೆ ನಾನು ಮಾತುಕತೆಯಾಗ, ನೀವು BJPಯನ್ನು ಮತ್ತು ಈ ರೀತಿಯ ಏನು ಹೋರಾಟಗಳು, ತೀವ್ರವಾದ ಹೋರಾಟಗಳನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ ಹೋದರೆ ಒಂದಲ್ಲ ಒಂದು ದಿವಸ ಅದು ಭಸ್ಮಾಸುರನಿಗೆ ಕೊಟ್ಟ ವರ ಆಗ್ತದೆ. ಇವ್ರು ಹೇಳಿದ್ದನ್ನೇ ಕೇಳೋದು. ಈಗ ನೋಡಿ, 2 ವಕ್ತಾರರನ್ನು BJPಯ ಸೆಂಟ್ರಲ್ ಶಿಸ್ತು ಸಮಿತಿ ವಜಾ ಮಾಡಿದ್ರು. 2 BJP ವಕ್ತಾರರನ್ನು